ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಬೆಂಗಳೂರು ಚಾಮರಾಜಪೇಟೆ ನಡೆದಾಡುವ ದೇವರ ಸೇವಾ ಟ್ರಸ್ಟ್ ವತಿರ್ದು ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಲಿನ ಅಜ್ಪನೆ ಪುಟ್ಟು ಪರ್ವಾಚರಣದ ಅಂಗವಾದ ಪರಮ ಪೂಜ್ಯರಿಗೆ ಪಾದಪೂಜೆ ಕಾರ್ಯಕ್ರಮ ಬೊಕ್ಕ ಸಿದ್ಧಲಿಂಗ ಶ್ರೀ ಪ್ರಶಸ್ತಿ ಪ್ರದಾನ ಅಂಚನೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಚಾಮರಾಜಪೇಟದ ಕನ್ನಡ ಸಾಹಿತ್ಯ ಪರಿಷತ್ ಶ್ರೀಕೃಷ್ಣ ರಾಜ ಪರಿಷತ್ ಮಂದಿರ ನಡೆದಳು. ಗಾಣಗಾಪುರ ಶ್ರೀ ದತ್ತಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಬಾಪೂಜಿ ಶ್ರೀ ಬೇಲಿಮಠ ಮಹಾಸಂಸ್ಥಾನಂದ ಶ್ರೀ ಶ್ರೀ ಪರಮ ಪೂಜ್ಯ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿ, ಹಡಗಿನಾಳ ಮುತ್ತೇಶ್ವರ ದೇವಸ್ಥಾನದ ಶ್ರೀ ಶ್ರೀ ತಪೋನಿಧಿ ಮುತ್ತೇಶ್ವರ ಸ್ವಾಮಿ, ಮಂಡ್ಯ ಪಾಂಡವಾಪುರ ಬೇಬಿಬೆಟ್ಟ ಶ್ರೀ ಯೋಗೇಶ್ವರ ಮಠದ ಶ್ರೀ ಶ್ರೀ ಶಿವಬಸವ ಸ್ವಾಮಿ, ರಾಮೋಹಳ್ಳಿ ಶ್ರೀ ಸಿದ್ಧಾರೂಢ ಮಿಷನ್ ಆಶ್ರಮದ ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿಲಿಗೆ ಪಾದಪೂಜೆ ಕಾರ್ಯಕ್ರಮ ನಡಪಾಯರು. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಬುಕಟ್ಟೆ ಮಲ್ಲವಿನಿರಾದು ಪಾಲ್ಪಡೆದು ಪ್ರಶಸ್ತಿ ಪಡೆಯನಕ್ಲು ದುಂಬದ ದಿನಕ್ಲೆಡು ನನಲಾತು ಸಮಾಜ ಸೇವೆ ಮಲ್ಪುಲೆ. ಈ ಪ್ರಶಸ್ತಿದ್ದು ನಿಕ್ಲಿನ ಜವಾಬ್ದಾರಿ ಜಾಸ್ತಿ ಆತಂಡು ಸಮಾಜಡು ಬಡವೇರ್ನ ಕನನೀರ್ನ ಒರೆಸ್ನ ಬೇಲಿನ ಮಲ್ಪುಲೆ ಮಾಡ ತೆರಿಪಾಯರು. ನೀವು ಇದನ್ನು ತಕೊಂಡು ಮನೆಯಲ್ಲಿ ಸೋಗೆಸಲ್ಲಿ ಇಡುವುದಲ್ಲ, ಎಲ್ಲರಿಗೆ ಇವತ್ತು ತಕೊಂಡವರಿಗೆ ಮುಂದೆ ನಿಮಗೆ ಜವಾಬ್ದಾರಿಯನ್ನು ಮಂಜುನಾಥ್ ಸರ್ ಅವರು ಜಾಸ್ತಿ ಕೊಟ್ಟಿದ್ದಾರೆ. ಈ ಪ್ರಶಸ್ತಿ ಕೊಟ್ಟು ಮುಂದೆ ನೀವು ಹೋಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ, ನೀವು ಹಾಗೆ ಆಗಬಾರದು, ಸಮಾಜದಲ್ಲಿ ಸಮಾಜ ಸೇವೆ ಮಾಡಿ, ಜನರ ಕಷ್ಟ ಸುಖಗಳಿಗೆ ನೀವು ಆಸರೆಯಾಗಿ ಬಡವರ ಕಣ್ಣೀರನ್ನು ಒರೆಸಿರಿ, ಬಡವರಿಗೋಸ್ಕರ ಪ್ರಾಣವನ್ನು ಕೊಡಿರಿ. ನಾವು ಹುಟ್ಟಿದ್ದು ನಮಗೋಸ್ಕರ ಅಲ್ಲ, ನಾವು ಇತರರಿಗೋಸ್ಕರ ಅಂತ ನಮ್ಮ ಮನದಲ್ಲಿ ಇಟ್ಟುಕೊಂಡ್ರೆ ಮುಂದೆ ನಾವೊಂದು ಉತ್ತಮ ವ್ಯಕ್ತಿ ಆಗ್ತೇವೆ. ಸಮಾಜದಲ್ಲಿ ನಾವು ಎಲ್ಲ ಜಾತಿ ವರ್ಗದನ್ನು ಒಂದೇ ಕಣ್ಣಲ್ಲಿ ನೋಡಬೇಕು. ಇದಕ್ಕೆ ಉದಾಹರಣೆ ಸಿದ್ಧಗಂಗಾಧರ ಮಠ ಸ್ವಾಮೀಜಿಯವರು ಆ ಮಠ. ಇವತ್ತು ನಾನು ಮಂಗಳೂರಿಂದ ಒಬ್ಬರನ್ನು ಕರ್ಕೊಂಡು ಬಂದಿದ್ದೇನೆ. ಈ ಎರಡು ಆಶ್ರಮದಲ್ಲಿ 125 ಮಂದಿಯನ್ನು ಸಾಕುತ್ತಿರುವ ಒಬ್ಬ ವ್ಯಕ್ತಿ ರೋಹಿತ್ ಅಂತ. ಕ್ರಿಶ್ಚಿಯನ್ ಸಮುದಾಯದಲ್ಲಿ ಹುಟ್ಟಿದರು. ಅವರ ಆಶ್ರಮದಲ್ಲಿ ಮುಸ್ಲಿಂ, ಕ್ರೈಸ್ತ, ಹಿಂದೂಗಳೆಲ್ಲರೂ ಒಟ್ಟಾಗಿ ಅವರ ಮನೆಯವರಂತೆ ನೋಡುತ್ತಿರುವ ಒಂದು ನಮ್ಮ ಮಾರುತಿ ಮೆಡಿಕಲ್ ಸರ್ ಅವರನ್ನು ನೆನಪಾಗ ಅವರನ್ನು ಕೂಡ ಅದೇ ರೀತಿ ನಾನು ನೆನೆಸಬೇಕಾಗ್ತದೆ. ಇಬ್ಬರು ಕೂಡ ಒಟ್ಟೊಟ್ಟಿಗೆ ಕೂತ್ಕೊಂಡಿದ್ದಾರೆ. ಒಳ್ಳೆಯ ಮನಸ್ಥಿತಿ ಇದೆ ಇಬ್ಬರಿಗೂ ಕೂಡ. ದೇವರು ಅವರಿಗೆ ಆರೋಗ್ಯ ದೀರ್ಘಾಯುಸ್ಸನ್ನು ನೀಡಲಿ, ಅದೇ ರೀತಿ ಸಂಪತ್ತನ್ನು ಕೊಡಲಿ, ಯಾಕೆಂದ್ರೆ ಬಡವರಿಗೆ ಸಹಾಯ ಮಾಡ್ಲಿಕ್ಕೋಸ್ಕರ. ಚಿಕ್ಕಪೇಟೆ ಶಾಸಕರು ಉದಯ್ ಗರುಡಾಚಾರ್, ಚಾಮರಾಜಪೇಟೆ ಬಿಜೆಪಿ ಮಂಡಲ ಕಾರ್ಯದರ್ಶಿ ಸುನಿಲ್ ವೆಂಕಟೇಶ್, ಉದ್ಯಮಿ ಮಹೇಂದ್ರ ಮುನೋದ್ ಜೈನ್, ಬೆಂಗಳೂರು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ರಾಜ್ಯಾಧ್ಯಕ್ಷರು ವೀರಕಪುತ್ರ ಶ್ರೀನಿವಾಸ್, ಪುಗರ್ತದ ಗಾಯಕಿಯರು ಶಶಿಧರ್ ಕೋಟೆ, ನಡೆದಾಡುವ ದೇವರ ಟ್ರಸ್ಟ್ ಅಧ್ಯಕ್ಷರು ಗೌರಮ್ಮ, ಸಂಸ್ಥಾಪಕರು ಎಸ್ ಮಂಜುನಾಥ್, ಜೂನಿಯರ್ ವಿಷ್ಣುವರ್ಧನ್ ಪುಗರ್ತದ ಅಪೇಕ್ಷೆ ಮಂಜುನಾಥ್ ಭದ್ರಾವತಿ ಮಲಬಿನಿರಾದು ಪಾಲ್ಪಡೆದಿದ್ದರು. ಉಳ್ಳಾಲ ಸೋಮೇಶ್ವರದ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ರೋಹಿತ್ ಸಾಂಗ್ತುಸ್ರೆಗ್ ಸಿದ್ಧಲಿಂಗ ಶ್ರೀ ಪ್ರಶಸ್ತಿ ಕೊರ್ದು ಗೌರವಿಸಾಯರು. ರೋಹಿತ್ ಅವರು ಪ್ರತಿ ವಸ್ತು ಹಾಗೂ ಪ್ರತಿ ಘಟನೆಗೂ ತಮಗೆ ನೇರವಾದ ಕಾರಣ ಅನ್ನೋದಿರುತ್ತೆ ಅಂತ ಹೇಳಿ ನಂಬಿರುವಂಥವರು, ಸಮಾಜ ಸೇವೆ ಮತ್ತು ವೃದ್ಧರ ಸೇವೆಯನ್ನ ಮಾಡ್ಕೊಂಡು ಬರ್ತಿರುವಂಥವರು, ಚೆನ್ನೈನ ಬದುಕಿಗೆ ನಮ್ಮ ತಾಯಿಯ ಜೊತೆಗೆ ಸೇರಿಕೊಂಡು ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡೋದ್ರ ಮೂಲಕ ಹಲವಾರು ವೃದ್ಧರಿಗೆ ಸಹಾಯವನ್ನ ಮಾಡ್ಕೊಂಡು ಬರ್ತಾ ಇರುವಂತವ್ರು. ಆಶ್ರಮದ ಮೂಲಕ ಅವರಿಗೆ ಉಚಿತವಾಗಿ ಅನ್ನ ಆಹಾರಗಳು ಜೊತೆಗೆ ಅವರ ವ್ಯವಸ್ಥೆಯನ್ನ ಮಾಡಿಕೊಟ್ಟು ನಿಸ್ವಾರ್ಥದಿಂದ ಸೇವೆಯನ್ನ ಸಲ್ಲಿಸಿಕೊಂಡು ತಮ್ಮ ತಾಯಿಯವರ ಆಸೆಯಂತೆ ತಮ್ಮ ಪತ್ನಿಯ ಜೊತೆಗೆ ಸೇರಿ ಸಮಾಜ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡು ಬರ್ತಿರುವಂತಹ ಶ್ರೀ ರೋಹಿತ್ ಸಾಮ್ಕುಸ್ತಾ ಅವರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ರೋಹಿತ್ ಸಾಮ್ಕುಸ್ತಾ ಅವರು ಪಶ್ಚಿಮ ಚಾರಿಟಬಲ್ ಟ್ರಸ್ಟ್ ಮಂಗಳೂರು, ಇವ್ರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಮಂಗಳೂರು ವಿಶ್ವವಿದ್ಯಾಲಯದ ಪದವೀಧರರಾದಂಥ ಇವರು ಕೂಡ ತಮ್ಮ ವೃತ್ತಿ ಬದುಕಿನ ಜೊತೆಗೆ
ಸಮಾಜ ಸೇವಾ ಕೆಲಸಗಳಲ್ಲೂ ಕೂಡ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಅಭಿನಂದನೆಗಳು ಸರ್. ಸಮಾಜ ಸೇವಕರು ಇಸ್ಮಾಯಿಲ್ ಶಾಫಿ ಬಬ್ಬು ಕಟ್ಟೆಯರೇನು ಮಾನಾದಿಯ ಮಂದಿರ ಮುಖ್ಯ ಅತಿಥಿಗಳು ಇಂದಿನ ಕಾರ್ಯಕ್ರಮದ ಜೊತೆಗೆ ಇಂದಿನ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನ ನೀಡೋದ್ರ ಮೂಲಕ ತಮ್ಮ ಸ್ನೇಹಿತರನ್ನ ಮಂಗಳೂರಿನಿಂದ ಕರ್ಕೊಂಡು ಬಂದು ಒಂದಷ್ಟು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾಗಿರುವಂಥವ್ರು. ಇವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಷ್ಠೆಯಿಂದ ಕರ್ತವ್ಯವನ್ನ ನಿರ್ವಹಿಸಿರುವಂತಹ ಅಪ್ರತಿಮ ಸಮಾಜ ಸೇವಕರು. 300 ಗ್ರಾಮ ಪಂಚಾಯಿತಿಯ ವ್ಯಾಪ್ತಿನಲ್ಲಿ ಬರುವಂತಹ ಎಷ್ಟೋ ಜನರಿಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿರೋದು, ಅವರ ಮನೆ ದುರಸ್ತಿ ಕಾರ್ಯಗಳನ್ನು ನಡೆಸಿಕೊಟ್ಟಿರುವಂಥದ್ದು, ವೃದ್ಧರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡುವಂಥದ್ದು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಾವಿ ನಿರ್ಮಾಣ ಮಾಡುವಂಥದ್ದು, ಕೊರೋನಾ ಸಂದರ್ಭದಲ್ಲಿ 500ಕ್ಕಿಂತಲೂ ಅಧಿಕ ಅರ್ಹ ಫಲಾನುಭವಿಗಳಿಗೆ ಆಹಾರ ಸಾಮಗ್ರಿಯನ್ನ ವಿತರಣೆ ಮಾಡಿರುವಂಥ ಕೆಲಸ, ಜೊತೆಗೆ ಮೆಹರುನ್ನಿಸಾ ಅನ್ನುವಂಥ ಒಬ್ಬ ಮಹಿಳೆಗೆ ಮನೆಯನ್ನ ನಿರ್ಮಾಣ ಮಾಡಿಕೊಡುವಂಥ ಕೆಲಸವನ್ನ ಮಾಡ್ತಿದ್ದಂಥದ್ದು, ಉಲ್ಲಾಳ ನಗರಸಭೆ ವ್ಯಾಪ್ತಿನಲ್ಲಿ ಮನೆ ನಿರ್ಮಾಣ ಕೆಲಸ, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ಸಾಧಕರನ್ನ ಗುರುತಿಸಿ ಸನ್ಮಾನಿಸೋದು, ಔಷಧಿಯ ಸಹಾಯ, ವಿದ್ಯಾರ್ಥಿಗಳಿಗೆ ಧನ ಸಹಾಯ, ಜೊತೆಗೆ ವೀಲ್ ಚೇರ್ಗಳನ್ನು ನೀಡುವಂಥದ್ದು, ಊಟದ ವ್ಯವಸ್ಥೆ, ಕ್ಯಾನ್ಸರ್ ರೋಗಿಗಳಿಗೆ ಧನ ಸಹಾಯವನ್ನ ಮಾಡುವಂಥದ್ದು, ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಆಜೀವ ಸದಸ್ಯರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಾಗಿ, ರಕ್ಷಣಾ ವೇದಿಕೆಯ ಉಲ್ಲಾಳ ಘಟಕದ ಮಾಜಿ ಅಧ್ಯಕ್ಷರಾಗಿ, ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಮಾಜಿ ಕಾರ್ಯದರ್ಶಿಗಳು, ಗೌರವ ಡಾಕ್ಟರೇಟ್ ಪದವಿಯನ್ನ ಪುರಸ್ಕೃತರು ಇವರು. ಕೆನಡಾದ ರೀಜನಲ್ ನ್ಯಾಷನಲ್ ಥಿಯಾಲಜಿಕಲ್ ಕಾಲೇಜಿನ ವತಿಯಿಂದ ಗೌರವ ಡಾಕ್ಟರೇಟ್ ಅನ್ನ ಪಡೆದಿರುವಂಥವರು. ಹೀಗೆ ಹಲವಾರು ಸೇವಾ ರತ್ನ ಪ್ರಶಸ್ತಿಗಳನ್ನು ಪಡೆದು ಕರ್ನಾಟಕದ ವೈಭವ ಕಾರ್ಯಕ್ರಮಗಳಲ್ಲಿ ವಿವಿಧ ಕಲೆ, ನಾಡು, ನುಡಿ, ಸಾಹಿತ್ಯ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥವರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಡಿಸೋಜಾ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಿಂದ ಗೌರವವನ್ನು ಪಡೆದಿರುವಂಥದ್ದು. ಪ್ರಸ್ತುತ ಒಂದು ಶಾಲೆನಲ್ಲಿ ರಕ್ಷಕ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀವಿ, ಗೌರವವನ್ನು ಸಲ್ಲಿಸ್ತಿರುವಂಥದ್ದು. ಕುಸುಮ ಸಿಆರ್ ಸಭೆ ನೆತ್ಕೊಂದು ಸಭೆ ಸುಧಾರಿಕೆ ಮಂತದ ಸೊಲ್ಮೆ ಸಂದಾಯರು